ಉದಯ ಕಾಣಿಗ ಕೊಲೆ ಪ್ರಕರಣವನ್ನು ಖಂಡಿಸಿ ನಾನು ಹಲವು ಸಂದರ್ಭದಲ್ಲಿ ಧ್ವನಿ ಎತ್ತಿದ್ದೇನೆ. ಇದನ್ನು ಸಹಿಸದ ಬಿಜೆಪಿ ಮುಖಂಡರು ನನ್ನ ಧ್ವನಿಯನ್ನು ಅಡಗಿಸುವ ಪ್ರಯತ್ನವನ್ನ ಮಾಡಿದ್ರು. ನಾನು ಪುತ್ತೂರಿನವನು ಹಾಗೂ ಹಿಂದೂ ವಿರೋಧಿ ಎಂದು ಚರಿದ್ರು. ಈ ಜಿಲ್ಲೆಯಲ್ಲಿ ಜನ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಇಲ್ಲಿನ ಜನರ ಋಣ ನನ್ನ ಮೇಲಿದೆ. ಈ ಮುಗ್ಧ ಜನರಿಗೆ ಅನ್ಯಾಯಗಳಾದ್ರೆ ನಾನು ಧ್ವನಿ ಎತ್ತುತ್ತಲೇ ಇರುತ್ತೇನೆ. ನನ್ನ ಧ್ವನಿ ಅಡಗಿಸುವ ಬಿಜೆಪಿಗರ ಪ್ರಯತ್ನ ಸಫಲವಾಗದು ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರು ಎಡಮುಗೆ ಉದಯ ಕಾಣಿಗ ಕೊಲೆ ಪ್ರಕರಣವನ್ನು ಖಂಡಿಸಿ ಸರ್ಕಾರಗಳ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆಯ ವಿರುದ್ಧ ಸಿದ್ದಾಪುರದ ವಣಸೆ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ತುರ್ತು ಪರಿಸ್ಥಿತಿ ಯಾವತ್ತು ನಡೆದಿತ್ತು ಅಂತ ಹೇಳಿ ಇವತ್ತು ಆಚರಣೆ ಮಾಡ್ತಿರಲ್ಲ. ಮೊನ್ನೆ ಲಾಕ್ಡೌನ್ ಮಾಡಿ 45 ದಿವಸ ಈ ದೇಶದ 135 ಕೋಟಿ ಜನರನ್ನ ಒಳಗಡೆ ಇಟ್ಟಿರಲ್ಲ, ಗೃಹ ಬಂಧನದಲ್ಲಿ ಇಟ್ಟಿರಲ್ಲ. ಅದು ತುರ್ತು ಪರಿಸ್ಥಿತಿ ಅಲ್ಲ, ಅದು ಅಘೋಷಿತವಾದಂಥ ತುರ್ತು ಪರಿಸ್ಥಿತಿ ಅಲ್ವಾ? ಇವತ್ತು ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಸಂಪೂರ್ಣ ವಿಫಲ ಆಗುವಂತ ಅವಕಾಶ. ಕಾಂಗ್ರೆಸ್ ಪಕ್ಷ 70 ವರ್ಷಗಳಲ್ಲಿ ಜನರ ಬದುಕು ಕಟ್ಟುವಂತ ಕೆಲಸ ಕಾರ್ಯ ಮಾಡಿದೆ. ಎಷ್ಟೋ ಜನ ಬಡವರನ್ನ ಮಧ್ಯಮ ವರ್ಗವಾಗಿ ಪರಿವರ್ತನೆ ಆಗುವಂತ ಕೆಲಸ ಕಾರ್ಯ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಾಂತರ ಆಗಿದೆ. ಆದ್ರೆ ಇವತ್ತು ಮೊನ್ನೆ ಸ್ಟ್ಯಾಟಿಸ್ಟಿಕ್ಸ್ ಸರ್ವೆ ಮಾಡಿದ್ದಾರೆ, 23 ಕೋಟಿ ಜನ ಮಧ್ಯಮ ವರ್ಗದಲ್ಲಿದ್ದವರು ಇವತ್ತು ಬಡವರಾಗಿದ್ದಾರೆ. ಮಧ್ಯಮ ವರ್ಗದವರನ್ನ ಬಡವರು ಮಾಡುವಂತ ಕೆಲಸ ಕಾರ್ಯ ಈ ಸರ್ಕಾರ ಮಾಡ್ತದೆ. ಶ್ರೀಮಂತರನ್ನ ಶ್ರೀಮಂತರಾಗಿ ಮಾಡುವಂತ ಕೆಲಸ ಕಾರ್ಯ ಈ ಸರ್ಕಾರ ಮಾಡ್ತದೆ. ಅಂಬಾನಿ ಬಿಟ್ರೆ, ಅದೇ ರೀತಿ ಅದಾನಿ ಬಿಟ್ರೆ ಇವತ್ತು ಕೆಲವೇ ಜನರನ್ನ ಶ್ರೀಮಂತ ಮಾಡುವಂತ ಕೆಲಸ ಕಾರ್ಯ. ನಮ್ಮ ಊರಿನ ಏರ್ಪೋರ್ಟ್, ಮಂಗಳೂರಿನ ಏರ್ಪೋರ್ಟ್ ಮಾರಾಟ ಮಾಡಿದಿರಲ್ಲ 3 ಕಾಸು ಹಣಕ್ಕೆ. ನಮ್ಮ ಪೋರ್ಟ್, ಮಂಗಳೂರು ಪೋರ್ಟ್, ಅದನ್ನು ಮಾರಾಟ ಮಾಡುವಂತ ಕೆಲಸ ಕಾರ್ಯ ಆಯ್ತಲ್ಲ. ಇವತ್ತು BSNL ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುವಂತ ಅವಕಾಶ ಆಯ್ತಲ್ಲ. ಪ್ರತಿಭಟನೆಯಲ್ಲಿ ಕೆ ಗೋಪಾಲ್ ಪೂಜಾರಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಶೋಕ್ ಕುಡಪೂರು, ಮುಖಂಡರಾದ ಪ್ರಸನ್ನ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ, ವಣಸೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ಶರತ್ ಕುಮಾರ್ ಶೆಟ್ಟಿ, ಮುಖಂಡರಾದ ಸಂಪಿಗೇಡೆ ಸಂಜೀವ ಶೆಟ್ಟಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.